ಬದುಕಿನ ಆಕರ್ಷಣೆ ಇರೋದೇ ಅದರ ಕ್ಷಣಿಕತೆಯಲ್ಲಿ, ಅಸ್ಥಿರತೆಯಲ್ಲಿ. ಮುಂದಿನ ಕ್ಷಣ ಏನು ಎಂಬುದು ಯಾರಿಂದಲೂ ಊಹಿಸಲಾಗದ ನಿಗೂಢ. ಅದೇ ಸ್ವಾಮಿ ಬದುಕಿನ ದೀರ್ಘತೆಯ ಆಸೆ ಹುಟ್ಟಿಸುವ ಮರೀಚಿಕೆ. ಅಂತಹ ಆಸೆಯ ಅಂತರಂಗದಲ್ಲಿರೋದು ಅಭದ್ರತೆಯ ಅಂಜಿಕೆ. ಬಾಳಿಗೆ ಭದ್ರತೆಯ ಭರವಸೆಗಾಗಿ ಮಾನವ ಏನೇನೋ ಮಾಡತೊಡಗುತ್ತಾನೆ. ದೇವರ ಅನುಗ್ರಹಕ್ಕಾಗಿ ಮೊರೆ ಇಡುತ್ತಾನೆ, ಬೇಡುತ್ತಾನೆ, ಪ್ರಾರ್ಥಿಸುತ್ತಾನೆ. ಯಾವ ತ್ಯಾಗಕ್ಕೂ ಮನೋಜೀವಿ ಮನುಷ್ಯ ಸಿದ್ಧನಾಗುತ್ತಾನೆ. ಅದೇ ಸ್ನೇಹಿತರೆ ಮನುಷ್ಯ ಸ್ವಭಾವ ಅನ್ನೋದು. ಬದುಕಿನ ಭದ್ರತೆಗಾಗಿ, ಇಷ್ಟಾರ್ಥ ಸಿದ್ಧಿಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ದೇವರು, ಒಂದೊಂದು ವಿಚಾರ, ಒಂದೊಂದು ಆಚರಣೆ, ನಂಬಿಕೆ. ಜನಸಾಮಾನ್ಯರಿಂದ ಹಿಡಿದು ಪಂಡಿತ ವಿದ್ವಾಂಸರವರೆಗೂ ಅವರದ್ದೇ ಆದ ವಿಚಾರಧಾರೆ. ನಂಬಿಕೆಗೆ ಇಂಬು ನೀಡುವಂತೆ, ಸಂಸ್ಕೃತಿಗೆ ಉತ್ತಮ ಸಂಸ್ಕಾರ ನೀಡುವಂತೆ ವೇದ, ಉಪನಿಷತ್ತುಗಳು, ಪುರಾಣಗಳು, ಸಾವಿರ ಸಾವಿರ ದೇವಾನುದೇವತೆಗಳು. ಮನುಷ್ಯನ ಸುನಾಯಾಸವಾದ ಬದುಕಿಗೆ ಅಭಯದ ಆಶ್ರಯವನ್ನ ನೀಡುತ್ತಿರುವ ನೆಲೆಗಳು ದೇವಾಲಯಗಳು. ದೇವಾಲಯಗಳಲ್ಲಿ ಅಗೋಚರ ಶಕ್ತಿ ಇರುವುದು ನಿಜ. ಆ ಶಕ್ತಿಯಿಂದಲೇ ಕಷ್ಟ ಎಂದು ಬಂದವರ ಸಮಸ್ಯೆಗಳು ನಿವಾರಣೆಯಾಗಿ ಅವರು ನೆಮ್ಮದಿಯಿಂದ ಜೀವಿಸಲು ಸಾಧ್ಯವಾಗಿದೆ. ಇಂತಹ ಮಹಿಮಾತಿಮಹಿಮ ದೇಗುಲಗಳು ಕರುನಾಡಿನಲ್ಲಿ ಬಹಳಷ್ಟಿವೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಸಿದ್ಧ ಕ್ಷೇತ್ರಗಳಿಂದ, ಸಾನ್ನಿಧ್ಯಗಳಿಂದ, ಮಹಿಮಾ ವಿಶೇಷಗಳಿಂದ, ಭಿನ್ನ ವಿಭಿನ್ನ ಕಾರಣಿಕತೆಗಳಿಂದ ಪ್ರಸಿದ್ಧವಾಗಿದೆ. ಒಂದು ಪ್ರದೇಶವು ಕ್ಷೇತ್ರವಾಗಬೇಕಾದರೆ ಅದರ ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಪ್ರಾವರಣ, ಋಷಿ ಮುನಿಗಳ ತಪಸ್ಸಿದ್ಧಿ, ಸಾಧಕರ ಶಕ್ತಿಪಾತ, ಉಪಾಸಕರ ಲೋಕೋದ್ಧಾರತೆಗಳೆಲ್ಲವೂ ಕಾರಣವಾಗುತ್ತದೆ. ಇದರಂತೆ ಅಪೂರ್ವವಾದ ಅನುಗ್ರಾಹಕ ಕ್ಷೇತ್ರ ನಂಬಿಗರಿಗೆ ಅಭಯವನ್ನ ನೀಡಿ ಪುನಶ್ಚೇತನಗೊಳಿಸುವ ಪ್ರಸಿದ್ಧ ಕ್ಷೇತ್ರವೊಂದನ್ನ ತಮಗೆ ಪರಿಚಯಿಸುತ್ತಿದ್ದೇವೆ. ಜಗನ್ಮಾತೆಯ ವೈಭವ, ಕಾರಣಿಕತೆಯ ಅರಿವು ಸರ್ವರದ್ದಾಗಬೇಕೆಂಬುದೇ ಈ ಸಂಚಿಕೆಯ ಮುಖ್ಯ ಉದ್ದೇಶ. ಆದರೆ ವೀಕ್ಷಕರೇ, ಒಂದು ಸಣ್ಣ ಮನವಿ. ಶಣೈ ಕ್ರಿಯೇಷನ್ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಲೈಕ್ ಕೊಡಿ ಸ್ನೇಹಿತರೆ. ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಇದೇ ನೀವು ನಮಗೆ ಮಾಡುತ್ತಿರುವ ದೊಡ್ಡ ಸಹಕಾರ ಅಂತ ಭಾವಿಸ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಆ ಕ್ಷೇತ್ರ ಯಾವುದು, ಅಲ್ಲಿಯ ವಿಶೇಷತೆಗಳಾವುದು ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆ ದೇವಾಲಯಗಳ ತವರೂರು. ನೂರಾರು ಕಾರಣಿಕ ಸ್ಥಳಗಳು, ಪವಿತ್ರ ಕ್ಷೇತ್ರಗಳು, ನಾಗಾರಾಧನೆ, ಯಕ್ಷಗಾನ, ಕಡಲ ಕಿನಾರೆ ಒಂದೆರಡಲ್ಲ, ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಶ್ರೀ ಕ್ಷೇತ್ರ ಕಟೀಲು. ಭ್ರಮರಾಂಬಿಕೆಯ ಒಡಲು,
ಪ್ರತಿನಿತ್ಯ ಸಹಸ್ರ ಸಹಸ್ರ ಭಕ್ತರ ಒಲವು. ಶ್ರೀ ಕ್ಷೇತ್ರ ಕಟೀಲಿನ ಸಂಪೂರ್ಣ ಮಾಹಿತಿ ನೀಡ್ತಾ ಹೋಗ್ತೇವೆ. ಇದೊಂದು ಚಿತ್ತಶೋಧನಾ ಕೇಂದ್ರ, ಆತ್ಮ ಸಾಧನಾ ಕೇಂದ್ರ, ಅಳಿವಿಲ್ಲದ ಅಮೃತ ಭಂಡಾರವನ್ನ ಗುಡಿಯ ಗರ್ಭದಲ್ಲಿ ಪ್ರತಿಷ್ಠಿಸಿದ ಪುಣ್ಯ ಕೇಂದ್ರ. ಅದೇ ಶ್ರೀ ಕ್ಷೇತ್ರ ಕಟೀಲು. ಜಾಬಾಲಿ ಮಹರ್ಷಿಗಳ ಲೋಕ ಕಲ್ಯಾಣ ಅಭೀಷ್ಟೆಯಂತೆ ಬೇಡಿದ್ದನ್ನ ಕರುಣಿಸುವ ಕಾಮಧೇನುವಿನ ಮಗಳು ನಂದಿನಿ ಹೊಳೆಯಾಗಿ ಅವತರಿಸಿದ ಪುಣ್ಯಭೂಮಿ. ಸ್ತ್ರೀ ಪುರುಷರಿಂದಲೂ, ಎರಡು ಕಾಲಿನ ನಾಲ್ಕು ಕಾಲಿನ ಪ್ರಾಣಿಗಳಿಂದಲೂ, ಶಸ್ತ್ರಾಸ್ತ್ರಗಳಿಂದಲೂ ತನಗೆ ಮರಣವಿಲ್ಲವೆಂಬ ವರವನ್ನ ಚತುರ್ಮುಖ ಬ್ರಹ್ಮನಿಂದ ಪಡೆದ ರಕ್ಕಸ ಅರುಣಾಸುರನನ್ನ ಸಂಹರಿಸಲು ಆದಿಮಾತೆ ಅಂಬಿಕೆ ಆರು ಕಾಲಿನ ಉಗ್ರ ಬ್ರಾಹ್ಮರಿಯ ರೂಪವನ್ನ ತಾಳಿ ಅಸುರನ ಎದೆ ಬಗೆದು ಲೋಕ ಕಲ್ಯಾಣ ಮಾಡಿದ ಮಹಿಮಾ ಕ್ಷೇತ್ರ. ಶಂಖಚಕ್ರ ವರಾಭೀತಿ ಧಾರಿಣಿ ಕಟೀಲೇಶ್ವರಿ ನಂದಿನಿ ಕಟಿ ಮಧ್ಯಸ್ಥಾಂ ನಮಾಮೋ ಭ್ರಾಮರೀಂ ಪರಾಂ. ಶ್ರೀದೇವಿಯು ನಂದಿನಿಯ ಕಟಿ ಭಾಗದಲ್ಲಿ ಆವಿರ್ಭವಿಸಿ ಈ ಇಳೆಯಲ್ಲಿ ಪ್ರಸಿದ್ಧಳಾದ ಕಾರಣ ಇದು ಶ್ರೀ ಕ್ಷೇತ್ರ ಕಟೀಲು ಎಂದೇ ಪ್ರಸಿದ್ಧ. ಇಲ್ಲಿನ ಪ್ರಸಿದ್ಧ ಎಳನೀರು ಅಭಿಷೇಕ ಶ್ರೀದೇವಿಗೆ ಅತ್ಯಂತ ಪ್ರಿಯ. ಶ್ರೀದೇವಿಯು ಅಸುರನ ಸಂಹಾರಕ್ಕಾಗಿ ನಂದನದಲ್ಲಿ ನಿರತ ನಲಿಯುವ ತ್ರಿಲೋಕ ಮೋಹಿನಿಯಾಗಿ ಕಾಣಿಸಿಕೊಂಡ ಕಾರಣ ಯಕ್ಷಗಾನ ನರ್ತನವೆಂಬುದು ಶ್ರೀದೇವಿಗೆ ಬಹುಪ್ರಿಯವಾದುದು. ಆದ್ದರಿಂದಲೇ ಇಲ್ಲಿ ಯಕ್ಷಗಾನ ಬಯಲಾಟ ಸೇವೆ ನಿತ್ಯ ನಿರಂತರ. ಪ್ರತಿನಿತ್ಯ ಶ್ರೀದೇವಿಗೆ ಸಲ್ಲುವ ರಂಗಪೂಜೆ, ಹೂವಿನ ಪೂಜೆ. ಶ್ರೀದೇವಿ ಭ್ರಾಮರಿ ಸುಪ್ರಸನ್ನಳಾಗಿ ಶತಶತಮಾನಗಳಿಂದ ನೆನೆದವರ ಮನದಲ್ಲಿ ಮೈಮೂಡಿ ಅಭಯಾರ್ದ್ರ ಕೃಪಾಸಿಂಚನದಿಂದ ಸಾಂತ್ವನದ ಸೊದೆಯೂಡಿಸುತ್ತಿದ್ದಾಳೆ. ಮಗು ಮುನ್ನಡೆ, ಹಿಂದೆ ನಾನಿದ್ದೇನೆ ಎಂದು ಹುರಿದುಂಬಿಸಿ ಆಶ್ರಿತರೆಲ್ಲರಿಗೂ ಬೆಂಗಾವಲಾಗಿದ್ದಾಳೆ.